ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನೂರಾರು ಸಮಸ್ಯೆಗಳು ಇನ್ನೂ ಕೂಡ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಿಲ್ಲ. ಇಲ್ಲಿ ದಾಖಲಾದ ಯಾವುದೇ ನಿರ್ಣಯಗಳು ಕಾರ್ಯರೂಪಕ್ಕೆ ಬರುತ್ತಿಲ್ಲ ಎಂದು ಪುರಸಭಾ ಸದಸ್ಯ ದಲಿತ ಮುಖಂಡ ಜನಾರ್ದನ್ ಜಂತಿಮಾರ್ ತಾಲೂಕು ಪಂಚಾಯತ್ನ ಎಸ್ಟಿಎಸ್ವೈ ಸಭಾಂಗಣದಲ್ಲಿ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಬಂಟ್ವಾಳ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕುಂದುಕೊರತೆ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿ ಬಾರಿ ನಮ್ಮ ಸಮಸ್ಯೆಗಳನ್ನು ಸಭೆಯ ಮುಂದಿಡುವುದು ಬಿಟ್ಟರೆ ಒಂದೇ ಒಂದು ಸಮಸ್ಯೆಯನ್ನ ಇತ್ಯರ್ಥಪಡಿಸಿದ್ದೇವೆ ಎಂದು ಅಧಿಕಾರಿಗಳು ಹೇಳಲಿ ಎಂದು ಸವಾಲು ಹಾಕಿದ ಅವರು, ತಾಲೂಕು ಪಂಚಾಯತ್ ಮುಂಭಾಗ ಅಂಬೇಡ್ಕರ್ ಭವನ ನಿರ್ಮಾಣವಾಗಿದ್ದು ಬಿಟ್ಟರೆ ಅಧಿಕಾರಿಗಳಿಂದ ನಮ್ಮವರಿಗೇನು ಬೇರೇನೂ ಪ್ರಯೋಜನವಾಗಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ಜನಾರ್ದನ ಬೋಳಂತೂರು, ಸೇಸಪ್ಪ ಬೆದ್ರಕಾಡು, ಗಂಗಾಧರ್ ಪರಾರಿ, ಸುರೇಶ್ ಆರ್ಪಿ ಅವರು ಧ್ವನಿಗೂಡಿಸಿ ನಮ್ಮ ಜ್ವಲಂತ ಸಮಸ್ಯೆಗಳು ಅನೇಕ ವರ್ಷಗಳಿಂದ ಪರಿಹಾರ ಕಾಣದೆ ಹಾಗೆ ಉಳಿದಿದೆ. ನಾವು ಚಾ ಕುಡಿಯಲು ಬರುವುದಲ್ಲ. ಮುಂದಿನ ಸಭೆಯೊಳಗಡೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ರೆ ನಾವ್ಯಾರೂ ಸಭೆಗೆ ಹಾಜರಾಗುವುದಿಲ್ಲ, ಇಲ್ಲವೇ ಅಧಿಕಾರಿಗಳು ಸಭೆಗೆ ಬರಬಾರದು ಎಂದರು. ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಜಯಶ್ರೀ ಅವರಿಂದಾಗಲಿ ತಹಶೀಲ್ದಾರ್ ಡಾ ಸ್ಮಿತಾ ರಾಮು ಅವರಿಂದಾಗಲಿ ಸ್ಪಷ್ಟ ಉತ್ತರ ಸಿಗಲಿಲ್ಲ. ತಾಲೂಕು ಮಟ್ಟದ ಈ ಸಭೆಗೆ ತಾಲೂಕು ಮಟ್ಟದ ಅಧಿಕಾರಿಗಳೇ ಪೂರ್ಣ ಮಾಹಿತಿಯೊಂದಿಗೆ ಮುಂದಿನ ಸಭೆಗೆ ಹಾಜರಾಗಬೇಕು ಎಂದು ದಲಿತ ಮುಖಂಡರು ಆಗ್ರಹಿಸಿದರು. ಈ ಬಗ್ಗೆ ತಾನೇ ಸೂಚಿಸುವುದಾಗಿ ತಹಶೀಲ್ದಾರ್ ಡಾ ಸ್ಮಿತಾ ರಾಮು ಭರವಸೆಯಿತ್ತರು. 1ರಿಂದ 12ನೇ ತರಗತಿವರೆಗೆ ಖಾಸಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಂದ ಒತ್ತಾಯಪೂರ್ವಕವಾಗಿ ಶಾಲಾ ಶುಲ್ಕ ಪಡೆಯುವಂತಿಲ್ಲ ಎಂಬ ಸರ್ಕಾರದ ಸುತ್ತೋಲೆ ಇದ್ರೂ ಕೆಲವು ಶಾಲೆಗಳಲ್ಲಿ ಶುಲ್ಕಕ್ಕಾಗಿ ಒತ್ತಾಯ ಮಾಡಲಾಗುತ್ತಿದೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ದಲಿತ ಮುಖಂಡ ವಿಶ್ವನಾಥ್ ಜಂತಿಮಾರ್ ಶಿಕ್ಷಣ ಇಲಾಖಾಧಿಕಾರಿಯವರ ಗಮನಕ್ಕೆ ತಂದರು. ನಮ್ಮನ್ನು ಯಾರು ಮುಂದೆ ಬಿಟ್ಟಿದ್ದು ಬೇಡ. ನಮ್ಮಲ್ಲಿ ಇಷ್ಟು ಜನ ಮಕ್ಕಳಿದ್ದಾರೆ. ಬಂಟ್ವಾಳ ತಾಲೂಕಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಎಸ್ಸಿನವರು ಡಿಗ್ರಿ ಬಿಕಾಮ್ ಬಿಎಸ್ಸಿ ಓದಿದ್ದಾರೆ. ಅವ್ರಿಗೆ ಏನಾದರೂ ಕೆಲಸ ಹೋಗ್ತಾರೆ. ನೀವು ಯಾವ ಇಲಾಖೆಯಲ್ಲಿ ಪೋಸ್ಟ್ ಖಾಲಿ ಉಂಟು ಆ ಮಕ್ಕಳಿಗೆ ಒಂದು ಎಜುಕೇಶನ್ ಮಾಡಿದ್ದಾರೆ ಇಂಥದ್ದೇ ಶಾಲೆಯಲ್ಲಿ ಅವ್ರಿಗೆ ಕೆಲಸ ಬಂದು ನೀವು ಕೊಟ್ಟಿಲ್ಲ. ಅದಕ್ಕೋಸ್ಕರ ನೀವು ಬೇರೆ ಕೆಲಸ ಬರ್ತೀರಿ. ಯಾಕೆ ಅದಕ್ಕೆ ಕೂತ್ಕೊಂಡು ಬರ್ತಾರೆ. ಪಂಜಿಕಲ್ಲು ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಪಂಜಿಕಲ್ಲು ಶಾಲೆಯಲ್ಲಿ ಒಂದು ಚಿಕ್ಕ ಮಗುಗೆ ಹೊಡೆದಂತ ಕಾರಣ ಟೀಚರ್ ಅವರು ಅವರ ಮೇಲೆ ಏನು ಕ್ರಮ ತಗೊಂಡಿದ್ದೆ ಅವರನ್ನು ಸಸ್ಪೆಂಡ್ ಮಾಡಿದ್ರ ನೀವು? ಆ ಚಿಕ್ಕ ಶಾಲೆ ಅದು ಎಷ್ಟನೇ ಕ್ಲಾಸ್ ಅಂತ ಗೊತ್ತಿಲ್ಲ. ಮೊನ್ನೆ ಅದು ನಮಗೆ ಮಾಹಿತಿ ಬಂದಿದೆ. ಅದಕ್ಕೆ ಏನು ಮಾಡಿಲ್ಲ, ಮಗುನ ಮನೆಯವರನ್ನು ಕರೆದು ಆ ಶಾಲೆಯ ಪ್ರಿನ್ಸಿಪಾಲ್ ಎಲ್ಲ ಮಾತಾಡಿ ಅದನ್ನು ಮುಗಿಸಿಬಿಟ್ಟಿದ್ದಾರೆ. ಆದರೆ ಆ ಥರ ನಡಿಬಾರ್ದು ಅಂತ ಅವ್ರನ್ನ ಸಸ್ಪೆಂಡ್ ಮಾಡಿಬಿಡಿ. ಈ ಕುರಿತು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಸುತ್ತೋಲೆ ಕಳುಹಿಸಿಕೊಡುವಂತೆ ತಹಶೀಲ್ದಾರ್ ಡಾ ಸ್ಮಿತಾ ಅವರು ಸೂಚಿಸಿದರು. ಭೂ ಪರಿವರ್ತನೆ ಸೂಕ್ಷ್ಮ ವಿಚಾರವಾಗಿದ್ದು ಸರ್ಕಾರಿ ಮಟ್ಟದಲ್ಲಿ ಇದು ಪರಿಹಾರವಾಗಬೇಕಾಗಿದೆ. ಈ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗುವುದೆಂದು ತಹಶೀಲ್ದಾರ್ ಸ್ಮಿತಾ ರಾಮು ತಿಳಿಸಿದರು. ತಾನು ಅಧಿಕಾರ ಸ್ವೀಕರಿಸಿ 12 ದಿನಗಳಷ್ಟೇ ಆಗಿದ್ದು ಕಂದಾಯ ಸರ್ವೆ ಇಲಾಖೆಯಲ್ಲಿನ ಕುರಿತು ಒಂದಷ್ಟು ಮಾಹಿತಿ ಸಂಗ್ರಹಿಸಿದ್ದೇನೆ. ಮುಂದಿನ ದಿನದಲ್ಲಿ ಧನ ಸರಿಪಡಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡುವುದಾಗಿ ತಹಶೀಲ್ದಾರ್ ಡಾ ಸ್ಮಿತಾ ಭರವಸೆಯಿತ್ತರು. ಬಂಟ್ವಾಳ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಗೇಟ್ ಮುಂಭಾಗವೇ ಆಟೋ ರಿಕ್ಷಾ ಸಹಿತ ಇತರ ವಾಹನಗಳು ಅಡ್ಡವಾಗಿ ನಿಲುಗಡೆಯಾಗುವುದರಿಂದ ಆಂಬ್ಯುಲೆನ್ಸ್ ಸೇರಿದಂತೆ ಆಸ್ಪತ್ರೆಗೆ ತುರ್ತು ರೋಗಿಗಳು ಬರುವ ವಾಹನಗಳಿಗೆ ಅಡಚಣೆಯಾಗುತ್ತಿದೆ. ಟ್ರಾಫಿಕ್ ಪೊಲೀಸರು ಅಂಥವರ ಮೇಲೆ ದಂಡ ವಿಧಿಸಬೇಕು ಎಂದು ವಿಶ್ವನಾಥ್ ಜಂತಿಮಾರ್ ಸಲಹೆಯನ್ನ ನೀಡಿದರು. ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ದಿನೇಶ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಜಯಶ್ರೀ ಉಪಸ್ಥಿತರಿದ್ದರು. ಸನೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.